ವಿಟ್ಲ ರೋಟರಿ ಕ್ಲಬ್ ವಿಠಲ ವಿದ್ಯಾಸಂಘದ ವತಿಯಿಂದ ಮಂಗಳೂರು ಪ್ಯಾರಡೈಸ್ ಸಹಯೋಗದೊಂದಿಗೆ ಸಾಧಕರೊಂದಿಗೆ ನಾವು ಕಾರ್ಯಕ್ರಮವು ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಿತು. ರಸ್ತೆ ಬದಿ ಅಲೆದಾಡುವ ಅಶಕ್ತರ ಬಾಳಿಗೆ ಬೆಳಕಾದ ತಲಪಾಡಿ ಸ್ನೇಹಾಲಯ ಸಂಸ್ಥೆಯ ಸ್ಥಾಪಕ ಜೋಸೆಫ್ ಕ್ರಾಸ್ತಾ, ಕಿತ್ತಳೆ ಹಣ್ಣು ಮಾರಿ ತನ್ನೂರಲ್ಲಿ ಶಾಲೆ ಕಟ್ಟಿಸಿದ ಅಕ್ಷರ ಸಂತ ಹರೇಕಳ ಹಾಜಬ್ಬ, ಸಾವಿನ ಕದ ತಟ್ಟಿ ಮತ್ತೆ ಜೀವನಾರಂಭಿಸಿದ ಹಳ್ಳಿಮನೆ ರೊಟ್ಟೀಸ್ ಉದ್ಯಮಿ ಶಿಲ್ಪಾ ಅವರು ಭಾಗವಹಿಸಿ ತಮ್ಮ ಅನುಭವ ಗಾಥೆಯನ್ನ ತೆರೆದಿಟ್ಟರು. ಬಳಿಕ ಅವರನ್ನ ಸನ್ಮಾನಿಸಲಾಯಿತು. ಜೋಸೆಫ್ ಕ್ರಾಸ್ತಾ ಅವರು ಮಾತನಾಡಿ, ಬಂಧು ಬಳಗವಿಲ್ಲದೆ ಬೀದಿ ಪಾಲಾಗಿದ್ದ ಅಶಕ್ತರಿಗೆ ಸ್ನೇಹಾಲಯದಲ್ಲಿ ಆಶ್ರಯ ನೀಡಲಾಗಿದೆ. ಇಲ್ಲಿ ಹಿಂದೂ, ಮುಸ್ಲಿಮರು, ಕ್ರೈಸ್ತರು ಸೇರಿದಂತೆ ಹಲವು ಮಂದಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಬಡವರ ಹಾಗೂ ಅಶಕ್ತರ ಸೇವೆಯನ್ನ ದೇವರು ಮೆಚ್ಚುತ್ತಾನೆ ಎಂದರು. ಕೈಗೆ ಸಿಕ್ಕಿ 2 ವರ್ಷ ಜೈಲನ್ನು ಅನುಭವಿಸಿ ಪಾಸ್ಪೋರ್ಟ್ ಇಲ್ಲದ ಕಾರಣ ಅವರು ಜೈಲಲ್ಲೇ ಮಾನಸಿಕ ಅಸ್ವಸ್ಥತೆಗೆ ಒಳಪಟ್ಟು ಈಗ ನಮ್ಮ ಸ್ನೇಹಾಲಯದಲ್ಲಿ ಸಂತೋಷದಿಂದ ಜೀವನ ನಡೆಸ್ತಾರೆ. ಆದರೆ ಪಾಸ್ಪೋರ್ಟ್ ಇಲ್ಲದೆ ಅವರಿಗೆ ತಿರುಗಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೀಗೆ ಸ್ನೇಹಾಲಯದ ಒಂದು ಭಾಗವಾದರೆ ಇನ್ನೊಂದು ವೆನ್ಲಾಕ್ ಆಸ್ಪತ್ರೆಯ ಪ್ರತಿದಿನದ 700 ಜನರಿಗೆ ಕಳೆದ 4 ವರ್ಷದಿಂದ ಮೊನ್ನೆ 14ನೇ ತಾರೀಕಿಗೆ ಆಗಸ್ಟ್ ಅದು 4ನೇ ವರ್ಷಕ್ಕೆ ಪೂರ್ತೀಕರಣ ಆಯಿತು. ಅದು ಕೂಡ ಆರಂಭಿಸಲಿಕ್ಕೆ ಒಂದು ಕಾರಣ ಇದೆ. ನಾನು ಈ ರೋಗಿಗಳ ಜೊತೆಯಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇರುವಾಗ ಹಲವಾರು ರೋಗಿಗಳ ಜೊತೆಯಲ್ಲಿರುವಾಗ ಒಂದು ದಿವಸ ಶಿಕಾರಿಪುರದ ಒಬ್ಬ ಯುವಕ ಮರದಿಂದ ಬಿದ್ದು. ಹಳ್ಳಿಮನೆ ರೊಟ್ಟೀಸ್ ಉದ್ಯಮಿ ಶಿಲ್ಪಾ ಅವರು ಮಾತನಾಡಿ, ನಮ್ಮ ನಡತೆ ಉತ್ತಮವಾಗಿದ್ರೆ ಗೌರವ ಸಿಗುತ್ತೆ. ಸಮಸ್ಯೆಗಳು ಎದುರಾದಾಗ ಧೈರ್ಯದಿಂದ ಎದುರಿಸಿ ಗೆಲ್ಲಬೇಕು. ಶ್ರಮಪಟ್ರೆ ಯಶಸ್ಸು ಖಂಡಿತ ಸಾಧ್ಯ ಅಂತ ಹೇಳಿದ್ರು. ಗೂಗಲಲ್ಲಿ ಕೂಡ ಸಾಕಷ್ಟು ಸ್ಟೋರಿಗಳು ಹಾಕಿದ್ದಾರೆ. ಎಲ್ಲ ನ್ಯೂಸ್ ಚಾನಲ್ನವರು ಇರ್ಬೋದು, ಎಲ್ಲ ಪೇಪರ್ನವರು, ಸೋಷಿಯಲ್ ಮೀಡಿಯಾದವರೆಲ್ಲ. ಹಳ್ಳಿಮನೆ ರೊಟ್ಟೀಸ್ ಇನ್ ಮ್ಯಾಂಗ್ಳೂರ್ ಅಂತ ಹೊಡೆದ್ರೆ ಗೂಗಲಲ್ಲಿ ನಿಮಗೆ ನಾನು ಇಡೀ ಹಿಸ್ಟ್ರಿಯೇ ಸಿಗ್ತದೆ. ಆದರೂ ಚಿಕ್ಕದಾಗಿ ಒಂದು ಮಕ್ಕಳಿಗೆ ಈ ವಿದ್ಯಾರ್ಥಿಗಳಿಗೆ ನಾನು ಸಣ್ಣದಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು 2005 ಮದುವೆ ಆಗಿ ನಾನು ಮಂಗಳೂರಿಗೆ ಬಂದಿದ್ದು. ನನ್ನ ಹಸ್ಬೆಂಡು ಇಲ್ಲಿ ಮಂಗಳೂರಲ್ಲಿ ಬಿಸ್ನೆಸ್ ಮ್ಯಾನ್, ಅಂದರೆ ಅವ್ರದ್ದು ಟ್ರಾನ್ಸ್ಪೋರ್ಟ್ ಕಂಪನಿ ಇತ್ತು, ಲಾರಿಗಳದ್ದು. ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರು ಮಾತನಾಡಿ, ನಾನು ಕಷ್ಟದಿಂದಲೇ ಜೀವನ ನಡೆಸಿಕೊಂಡು ಬಂದಿದ್ದೇನೆ. ಬಡ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಶಾಲೆ ನಿರ್ಮಿಸಲು ಮುಂದಾಗಿದ್ದೇನೆ. ಪ್ರತಿಯೊಬ್ಬರು ನನಗೆ ಬೆನ್ನೆಲುಬಾಗಿ ನಿಂತಿದ್ರಿಂದ ಸಾಧನೆ ಮಾಡಲು ಸಾಧ್ಯವಾಯಿತು ಅಂತ ಹೇಳಿದರು. ನನ್ನಲ್ಲಿ 22 ಮಕ್ಕಳ ನಾನು ಅವ್ರಿಗೆ ಸಹಾಯಕಾಗಿದೆ. ಆಗ ನನ್ನನ್ನು ಅವರು ಮಲಯಾಳಿ ಭಾಷೆಯಲ್ಲಿ ಎರಡು ಹೇಳ್ತಾ ಇದ್ರು. ಅದನ್ನು 10 ಸಲ ಹೋಗುವಾಗ ನನ್ನನ್ನು ನಂಬಿಲ್ಲ. ಲಾಸ್ಟಿಗೆ 11ನೇ ಸಾಲಿಗೆ ನನ್ನ ಆ ಕಾಲದಲ್ಲಿ 5,000 ಕೊಟ್ಟರು. ₹1 ಬೆಲೆ ಬಾಳ ಮಾಡಿಸಿ 2000 ಇಸ್ವಿಯಲ್ಲಿ ₹1 ಬೆಲೆ ಬಾಳ ಆಗಿನ 5,000 ಕೊಟ್ಟ ಸಹಾಯ ಈಗ ಕಾಣುವಾಗ ನಿಮಗೆ ಭಾಳ ಚಿತ್ರ ಆಗುವಾಗ 1 ಎಕರೆ 3 ಸಲ ಕಾಡಿಬೇಡಿ ನಾನು ಆ ಶಾಲೆಯನ್ನು ಸ್ಥಾಪನೆ ಮಾಡಿದ್ದೀನಿ. ಯಾಕೆ ಬಡದ ಸರ್ಕಾರಿ ಶಾಲೆ, ಆದರೆ ಅಲ್ಲಿಯ ಮಕ್ಕಳು ಮುಂದಿನ ದಿನಕ್ಕೆ ನೀಲಾವರನ್ನು ನಾನು ಆ ಶಾಲೆಯಲ್ಲಿ ನಿಮ್ಮ ಕಣ್ಣ ಮುಂದಿನ ಶಾಲೆ ಸ್ಥಾಪನೆ. ಈ ಸಂದರ್ಭ ರೋಟರಿ ಕ್ಲಬ್ ಅಧ್ಯಕ್ಷರಾದ ಜಯರಾಮ್ ರೈ, ವಿಠಲ ವಿದ್ಯಾಸಂಘದ ಸಂಚಾಲಕ ಎಲ್ಎನ್ ಕೂಡೂರು, ರೋಟರಿ ವಲಯ ಉಪಗವರ್ನರ್ ರಿತೇಶ್ ಬಾಳಿಗ, ಕಾರ್ಯಕ್ರಮದ ಸಂಯೋಜಕ ರಶೀದ್ ವಿಟ್ಲ, ರೋಟರಿ ವಲಯ ಸೇನಾನಿ ಸಂಜೀವ ಎಂ, ಕಾಲೇಜು ಪ್ರಾಂಶುಪಾಲ ಆದರ್ಶ ಚುಕ್ಕಾಡಿ, ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಡಾ ಚರಣ್ ಕಜೆ, ರೋಟರಿ ಕ್ಲಬ್ ಕಾರ್ಯದರ್ಶಿ ಅಣ್ಣಪ್ಪ ಸಾಸ್ತಾನ್, ಬಾಬು ಕೆವಿ, ಪದ್ಮಯ್ಯ ಗೌಡ, ಅವಿಜ್ಞಾ ಜೇರೈ ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.